ನಿಮಗೆ ಸಹ ಇದೊಂದು ಸಿಂಪಲ್ ರೆಸಿಪಿ ಟ್ರೈ ಮಾಡಲಿಕ್ಕೆ ಉಂಟಾ ಮನೆಯಲ್ಲಿ? ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾನು ಚೋಲೆಯನ್ನು ನೆನೆಸಿ ಹಾಕಿಟ್ಟಿದ್ದೆ ರಾತ್ರಿ ಇಡೀ. ಈಗ ನಾನು ಅದರದುಂಟಲ್ಲ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಸುಕ್ಕ ಅಲ್ಲ, ಇದು ಗ್ರೇವಿ ಟೈಪ್ ಬರ್ತದೆ. ಇದು ಚಪಾತಿ, ಪೂರಿ, ರೈಸ್ಗೆ ಎಲ್ಲದಕ್ಕೂ ಒಳ್ಳೆದು ಕಾಂಬಿನೇಷನ್ ಆಗ್ತದೆ. ಹಾಗಾಗಿ ನಾನು ಎಂತಾದರೂ ನಿಮ್ಗೆ ಏನಾದರೂ ರುಚಿಕರವಾದ್ದು ತಿನ್ಬೇಕಂತೇಳಿ ಆದರೆ, ನಾನ್ ವೆಜ್ ಇಲ್ಲ ಇವತ್ತೆಂತಾದರೂ ಸ್ಪೆಷಲ್ ಮಾಡಿ ತಿನ್ನುವ ಅಂತೇಳಿ ಆದರೆ ಇದು ಚೋಲೆಯನ್ನು ಮಾಡಿ ನೀವು. ಈಗ ನಾನು ಉಂಟಲ್ಲ ಇದನ್ನು ನೋಡಿ ರಾತ್ರಿ ಇಡೀ ನೆನೆ ಹಾಕಿಟ್ಟಿದ್ದೆ. ಈಗ ಇದನ್ನು ಕುಕ್ಕರಲ್ಲಿ ಹಾಕಿದ್ದೇನೆ. ಮತ್ತು ಒಂದು ದೊಡ್ಡ ಗಾತ್ರದ ಬಟಾಟೆ ತಗೊಂಡಿದ್ದೆ ನಾನು, ಅದನ್ನು ಸಹ ನೀರಲ್ಲಿ ಹಾಕಿಟ್ಟಿದ್ದೇನೆ. ಈಗ ಸ್ವಲ್ಪ ಅದು ಮಣ್ಣು ಬಿಡಲಿಕ್ಕೆ ಅಂತ ಹೇಳಿ ಅದನ್ನು ಸಹ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ನಾನು ಬಟಾಟೆಯದ್ದು ಆ್ಯಕ್ಚುಲಿ ಸಿಪ್ಪೆಯನ್ನು ತೆಗೆದುಕೊಂಡಿಲ್ಲ, ಯಾಕೆಂದರೆ ಅದು ಸಿಪ್ಪೆ ತೆಗೆಯದೆ ನೀವು ಮಾಡಿದರೆ ಉಂಟಲ್ಲ ಅದರದ್ದು ಟೇಸ್ಟೇ ಬೇರೆ. ಇದರದ್ದು ಬಟಾಟೆಯದ್ದು ಸಿಪ್ಪೆ ತೆಗೆದ್ರೆ ಉಂಟಲ್ಲ ಅದರದ್ದು ಟೇಸ್ಟ್ ಎಲ್ಲ ಹೋಗ್ತದೆ. ಅದಕ್ಕೆ ನಾನೀಗ ಒಂದು ಕುಕ್ಕರಿಗೆ ಅದನ್ನು ಹಾಕಿ, ಇದನ್ನು ಬಟಾಟೆಯನ್ನು ಸಹ ಹಾಕಿ ಸ್ವಲ್ಪ ನೀರು ಹಾಕಿ ನೋಡಿ ಇದಕ್ಕೆ ಒಂದು 4 ಸಿಟಿ ಕೊಡೋಣ. ಅದು ಚೋಲೆ ಬೇಯಬೇಕಲ್ವ ಚೆಂದ ಮಾಡಿ, ಅದಕ್ಕೆ 4 ಸಿಟಿ ಕೊಡ್ತೇನೆ ನಾನೀಗ ಇದಕ್ಕೆ. ಈಗ ನಾನು ಒಗ್ಗರಣೆ ಹಾಕ್ಲಿಕ್ಕೆ ಅಂತೇಳಿ ಒಂದು ಚಿಕ್ಕ ಗಾತ್ರದೊಂದು ನೀರುಳ್ಳಿ, ಒಂದು 5ರಿಂದ 6 ಬೆಳ್ಳುಳ್ಳಿಯನ್ನು ಗುದ್ದೆ ಇಟ್ಕೊಂಡಿದ್ದೇನೆ. ಮತ್ತು ಇದು ಕರಿಬೇವಿನ ಸೊಪ್ಪು, ಮತ್ತು ಇದು ಒಂದು ಉದ್ದ ಮೆಣಸುಂಟು, ಅದನ್ನೊಂದು ನಡುವಿಗೆ ಒಂದು ಸ್ವಲ್ಪ ಸೀಳು ಮಾಡಿ ಇಟ್ಟಿದ್ದೇನೆ ನಾನು. ಪೂರ್ಣ ಕಟ್ ಮಾಡೋದು ಬೇಡ, ಇದಿಷ್ಟು ಬೇಕು ನಮಗೆ ಒಗ್ಗರಣೆ ಹಾಕಲಿಕ್ಕೆ ಇದು. ಮತ್ತು ಇಲ್ಲಿ 2 ಚಿಕ್ಕ ಚಿಕ್ಕ ಟೊಮೆಟೊ ಇತ್ತು, ಹಾಗಾಗಿ 2 ತಗೊಂಡೆ. ನಮ್ಮದು ದೊಡ್ಡದಿದ್ದರೆ ಒಂದೇ ಸಾಕು, ಹಾಗಾಗಿ 2 ತಗೊಂಡು ಇದರದ್ದೀಗ ನಾವು ಟೊಮೆಟೊದು ಪ್ಯೂರಿಯನ್ನು ತಗೊಂಡ್ಕೊಳ್ಬೇಕು. ಇದನ್ನೀಗ ನಾವು ಮಿಕ್ಸರಲ್ಲಿ ಹಾಕಿ ಕಡೆದುಕೊಳ್ಳೋಣ. ಈಗ ಅದಕ್ಕೆ ನಾನು ಮಸಾಲ ಎಂತೆಲ್ಲ ಬೇಕು ಅಂತೇಳಿ ಹೇಳ್ತೇನೆ. ಇದು ನೋಡಿ, ಇದು ಚೋಲೆ ಮಸಾಲ, ಇದು ಬೇಕೆ ನಮಗೆ ಚೋಲೆ ಮಾಡಲಿಕ್ಕೆ. ಇದು ಮೆಣಸಿನ ಪುಡಿ ಖಾರದ್ದುಂಟು, ಇದು ಸ್ವಲ್ಪ ಅರಶಿಣ ತಗೊಂಡಿದ್ದೇನೆ. ಹಾಗೆ ಇಲ್ಲಿ ಕೊತ್ತಂಬರಿ ಪುಡಿ, ಅದರ ನಂತರ ಒಂದು ಸ್ವಲ್ಪ ಚಿಕನ್ ಮಸಾಲ, ಇಲ್ಲದಿದ್ದರೆ ನಮ್ಮೊಟ್ಟಿಗೆ ಒಂದು ಏನಾದರೂ ಸಬ್ಜಿ ಮಸಾಲ, ಬಾಜಿ ಮಸಾಲೆ ಎಂತಾದರೂ ಸಿಗ್ತದೆ ಅದು. ಮತ್ತು ಇದು ಉಂಟಲ್ಲ, ಇದು ಗರಂ ಮಸಾಲ, ಇದು ಗರಂ ಮಸಾಲ, ಇದು ಕೊರಿಯಂಡರ್ ಪೌಡರ್, ಇದು ನಮ್ಮದು ಚೋಲೆ ಮಸಾಲ, ಇದು ಚಿಲ್ಲಿ ಪೌಡರ್ ಆ್ಯಂಡ್ ಇದು ಟರ್ಮರಿಕ್ ಪೌಡರ್. ಇದು ಸ್ವಲ್ಪ, ಇದು ಇಲ್ಲದಿದ್ದರೂ ಆಗ್ತದೆ. ಚಿಕನ್ ಮಸಾಲ ಇಲ್ಲದ್ರೆ ಸಬ್ಜಿ ಮಸಾಲ ಎವರೆಸ್ಟ್ ಅವರದ್ದು ಸಿಗ್ತದೆ, ಅದು ಹಾಕಿದರೆ ಆಗ್ತದೆ ಸ್ವಲ್ಪ, ಅದು ಫ್ಲೇವರಿಗೆ ಅಂತೇಳಿ. ಇಲ್ಲದಿದ್ದರೂ ನೀವು ಸ್ಕಿಪ್ ಮಾಡ್ಬೋದು. ಇತ್ತು ನಮ್ಮ ಮಲ್ಪರೆಗೊಂದು ಒಂಜಿ ಬಾಜನೊಗ್ಯಾನ ಎಣ್ಣೆ ಪಾರ್ದಿಗೆ ತೊಂದೇನು, ಎಣ್ಣೆ ಕಾಯಿಂಡವು ತಾರಾಯ್ದು ಎಣ್ಣೆ ಪಾಡ್ದೇನು, ಐಕೊಂದು ಚೂರು ಉಂಡತೆ ಉರ್ದು ಪಾಡ್ಕ ನಮ್ಮ ಒಗ್ಗರ್ನಿಗೆ ಉರ್ದು ಪಾಂಡ ಲಾಯ್ ಕಾಪಡವು ಟೇಸ್ಟ್ ಆಯ್ತ. ಪಿರ ಹೋಗಿ ನಮ್ಮ ಸಾಸಿವೆ ಪಾಡ್ಕ ಅಲ್ಲಿ ಎಣ್ಣೆ ಲಾಯ್ ಕಾಯ್ದು ನಂಚದು ಪಕ್ಕ ಪಕ್ಕ ಅವು ಚಿಟಪಟ ಬಂದೊಂದುಂಡು ಅವು ಆಯ್ಬೇಕ ಅಲ್ಲಿ ಅವ್ರು ಬೂಜಿಲಾಂಡು ಚಿಟಪಟ ಐಕೊಂದು ಚೂರು ಯಾನು ಹಿಂಗೆ ಪಾಡಂದಿಲ್ಲ ಗ್ಯಾಸ್ ಅವು ಐಕ್ ಹಿಂಗೆ ಪಾಡ್ದೇನು. ಹಿಂಗೆ ಪಾಡ್ದ ಆಯ್ಬೊಕ್ಕ ನಮ್ಮ ಮೂಲು ರೆಡಿ ಮಲ್ತೀವಿ ಅಂತ ತುಲೆ ಲಸೂನ್ ಒಂದು ಪೂರ ಒಂದೇನು ಪೂರ ಪಾಡ್ಕ. ಅಯ್ಯ ನಮ್ಮ ಕನ್ನಡ ಇತ್ತಿನ ತಮಾರ್ಯಾರ ಎಂಕ ಮಂಡೆಡೆಜ್ಜಿ ಚಲೋ ಕನ್ನಡ ಸ್ಟಾರ್ಟ್ ಮಾಡಬೇಡ. ಸಾಸಿವೆ, ಜೀರಿಗೆ, ಮತ್ತು ಬೆಳ್ಳುಳ್ಳಿ, ಮತ್ತು ನಾವು ಕಟ್ ಮಾಡಿಟ್ಕೊಂಡಂತಹ ನೀರುಳ್ಳಿ, ಮತ್ತು ಒಂದು ಮೆಣಸು, ಮತ್ತು ಇದು ಇಲೆಯನ್ನು ಸಹ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದು ದಂಟನ್ನು ಸಾಕ್ತಿದ್ದೇನೆ, ಟೇಸ್ಟ್ ಒಳ್ಳೇದು ಬರ್ತದೆ. ಇದನ್ನೀಗ ಸ್ವಲ್ಪ ಹೀಗೇ ಅಲ್ಲಾಡಿಸ್ತಾ ಇರಬೇಕು. ಇದು ಈಗ ಸ್ವಲ್ಪ ಕಾಯ್ದಿದೆ ನೀರುಳ್ಳಿ ಎಲ್ಲ. ಇದಕ್ಕೆ ನಾನು ಅಲ್ಲಿ ಕಡೆದಿಟ್ಟಂತಹ ಟೊಮ್ಯಾಟೊ ಉಂಟಲ್ಲ ಅದನ್ನು ಹಾಕ್ತಿದ್ದೇನೆ. ಮತ್ತು ನೀರು ಹಾಕುವ ಇದಕ್ಕೆ ನಾವು. ಇದು ಸ್ವಲ್ಪ ಇದರಲ್ಲಿಯೇ ಬೇಯಲಿ ಟೊಮೆಟೊ. ಇದೀಗ ಆಯಿತು 2 ನಿಮಿಷ. ಈಗ ನಾನು ಇದಕ್ಕೆ ಉಂಟಲ್ಲ ಎಲ್ಲ ನಾವು ಮಸಾಲವನ್ನೆಲ್ಲ ತೆಗೆದಿಟ್ಟಿದ್ದೇನಲ್ಲ ಅದನ್ನೆಲ್ಲ ಹಾಕ್ತಿದ್ದೇನೆ. ಎಲ್ಲ ಮಸಾಲವನ್ನು ಹಾಕೋಣ. ಮಸಾಲ ಹಾಕಿದ ಮೇಲೆ ಸ್ವಲ್ಪ ಹೀಗೆ ಇದನ್ನು ಅಲ್ಲಾಡಿಸ್ತಾ ಇರಬೇಕು. ಒಳ್ಳೆ ಘಮ್ ಅಂತೇಳಿ ಪರಿಮಳ ಬರ್ತಾ ಉಂಟಿದು. ಇದು ಚೋಲೆ ಮತ್ತು ನಾವು ಬಟಾಟೆ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತೇನೆ ನಾನು. ನೀರಿನ ಒಟ್ಟಿಗೆ ಹಾಕ್ತೇನೆ, ಯಾಕೆಂದರೆ ಇದರಲ್ಲಿ ಜಾಸ್ತಿ ನೀರಿಲ್ಲ, ಬೇಯಲಿಕ್ಕೆ ಇಡುವಾಗ ಜಾಸ್ತಿ ನೀರಿಡಲಿಲ್ಲಲ್ಲ, ಹಾಗಾಗಿ ಅದನ್ನೇ ನೀರಿನ ಒಟ್ಟಿಗೆ ಹಾಕ್ತಾ ಇದ್ದೇನೆ ನಾನು. ಈಗ ಇದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡೋಣ. ಸ್ವಲ್ಪ ಕೊದಿ ಬರಲಿ, ಇದು ಮಸಾಲದೊಟ್ಟಿಗೆ ಒಳ್ಳೆಯದಾಗಿ ಕೊದಿಲಿ ಒಂದು 5 ನಿಮಿಷ. ಕಲರ್ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂಥೇಳಿ. ಈಗ ಇದು ಮಿಕ್ಸರ್ ಉಂಟಲ್ಲ, ಆಗ ಟೊಮೆಟೊ ಇದು ಮಾಡಿದ್ದನ್ನು ಅದರದ್ದು ನೀರನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಕೊನೆಗೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ
ಸ್ವಲ್ಪ ಕುದಿಸ್ಕೊಳ್ಳಿ. ಹಾಗೆಯೇ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿದ್ರೆ ಉಂಟಲ್ಲ, ಅದನ್ನು ಸಹ ಹಾಕ್ಬೋದು ಮೇಲೆ ಗಾರ್ನಿಷ್ ಮಾಡಲಿಕ್ಕೆ. ಈಗ ಉಪ್ಪನ್ನು ಸಹ ಹಾಕಿ ಸ್ವಲ್ಪ ಕುದಿ ಬರಲಿ ಅದು. ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಕಲರ್ ಸಹ ನೋಡಿ ಎಷ್ಟು ಒಳ್ಳೆ ಬಂದಿದೆ. ನೋಡಿದಾಗಲೇ ತಿನ್ನುವ ಅಂತೇಳಿ ಆಗ್ತದೆ. ಇದು ಚಪಾತಿ, ಪೂರಿ, ರೈಸ್ಗೆ ಸಹ ಒಳ್ಳೆಯದಾಗ್ತದೆ. ನಿಮಗೆ ಇನ್ನೂ ಸಹ ನೀರು ಬೇಕು ಅಂತೇಳಿ ಆದರೆ ನೀರು ಹಾಕ್ಕೊಳ್ಳಿ. ಮತ್ತು ಉಪ್ಪು ನೋಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಿದ್ದರೆ ಮೇಲೆ ಹೀಗೆ ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ನನ್ನ ಹತ್ರ ಇಲ್ಲ ತಂದಿಟ್ಟದ್ದು, ಹಾಗಾಗಿ ನಾನು ಹಾಕ್ತಾ ಇಲ್ಲ, ಸ್ಕಿಪ್ ಮಾಡ್ತಿದ್ದೇನೆ. ನೋಡಿ ನೀವು ಸಹ ಟ್ರೈ ಮಾಡಿ. ಈಸಿ ಉಂಟು, ಎಂತ ರುಬ್ಲಿಕ್ಕಿಲ್ಲ, ಕಡಿಲಿಕ್ಕಿಲ್ಲ, ಎಂತ ಇಲ್ಲ. ಖಾಲಿ ಟೊಮೆಟೊವನ್ನೊಂದು ಇದು ಮಾಡಿ ಹಾಕಿದರೆ ಆಯಿತು. ನೋಡಿ ಎಷ್ಟು ಒಳ್ಳೇದು ಬಂದಿದೆ, ಘಮ ಘಮ ಅಂತೇಳಿ ಬರ್ತಾ ಉಂಟು. ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.